ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದಿವರ ಬೀಡಿ ಕಟ್ಟದ ಬದುಕದ ಬಂಡಿ ಸಾಗವನಕ್ಲು ಬುಡಂದೆ ನಡಪುನ ಧರಣಿ ಸತ್ಯಾಗ್ರಹೋಟು ಕುಲ್ಲುಂಡ ಬದುಕದ ಬಂಡಿ ಸಾಗುನಿ ಎಂಚ ಕುಪ್ಪೆ ಪದವುಡು ಇಲ್ಲು ಅಡಿ ಜಾಗೆಗಾದ ಪಾಕದಿ ನುಡಿದಿಂಚ ಧರಣಿ ಪ್ರತಿಭಟನೆ ನಡಪಾವಂದುಪ್ಪುನ ಬೀಡಿ ಕಾರ್ಮಿಕರು ಬೀಡಿ ಕಟ್ಟೊಂದೆ ಪ್ರತಿಭಟನೆ ಮಲ್ತೊಂದುಪ್ಪುನ ಸಂಗತಿ ನಡತದಂಡ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಸ್ವಲ್ಪ 7 ಕುಟುಂಬಗಳಿಗೆ 7 ವರ್ಷಲಿಡ್ದುಂಬು ಇಲ್ಲು ಅಡಿಜಾಗೆದ ಹಕ್ಕಪತ್ರ ಕೊಡ್ದು ಇಡಿಮುಟ್ಟ ಅಡಿಜಾಗೆ ಒದಗಾವಂದೆ ಮೋಸ ಮಲ್ದಿರಂದು ದುಡ್ಡು ಕುಪ್ಪೆಪತವು ಗ್ರಾಮದ ಇಲ್ಲು ಅಡಿಜಾಗೆದ ಅಂತಿನಕ್ಲು ನಡಪಾವಂದು ಪುನಃ ರಾತ್ರಿ ಪಗೆಲ್ದ ಧರಣಿ ಪ್ರತಿಭಟನೆ ಸೋಮವಾರ ಹೊರಮನೆ ದಿನಕ್ಕೂ ಕಾರ್ತಿತ್ತಂಡ ಧರಣಿ ಸತ್ಯಾಗ್ರಹಟ್ಟು ಕುಲ್ಲಿ ದಿನಕ್ಲು ಹೆಚ್ಚಾದ ಬೀಡಿ ಕಾರ್ಮಿಕರ ಅದುಲ್ಲೆರ ಧರಣಿ ಏತು ದಿನ ಅಂದ ನಿಗಂಟಿಜ್ಜಂದೆ ದುಂಬು ಪೋಂದುಪ್ಪು ನೇಡ್ದವರ ಅಕ್ಲಿನ ದಿನ ಬದುಕದ ಬೀಡಿ ಕಟ್ಟುನ ಬೇಲೆಗ್ಲ ತಡಿಪುಗುಡ್ದುಂಡು ಬೀಡಿ ಕಟ್ಟ ಜೆಂಡ ಬದುಕದ ಬಂಡಿ ಸಾಗುಜಿ ಧರಣಿ ಉಂತುಂಡ ಇಲ್ಲು ಅಡಿಜಾಗೆ ತಿಕ್ಕುಜಿ ಇದಕ್ಕೆ ಪರಿಹಾರ ದಾದ ಅಂದು ಸೋಮವಾರ ಧರಣಿ ನಡಪಾವಂದುಪ್ಪುನ ಪುಂಜೋನಕ್ಲು ಬೀಡಿ ಕಟ್ಟಿಯರ ಬೋಡಾಯಿನ ಸಾಧನ ನೆನಪತ್ತೊಂದೆ ಧರಣಿಗೆ ಬೈತೇರ ಸೂಪು ಇರೆಪುಗೆರೆ ಅಚ್ಚಿ ಕತ್ತೆರೆ ನೂಲು ನಕ್ಕದ ಕೋಲು ಪೂರ ಪ್ರತಿಭಟನೆಗೆ ಬೈದಂಡ ಅವಲೇ ಬೀಡಿ ಕಟ್ಟೊಂದುಲ್ಲೇರ ಒಂದು ಇಡೀ ಗ್ರಾಮದ ಜನಕ್ಲನ ಗುಮನ ವೈತದಂಡ ಇತ್ತ ಪೊರ್ಂಬಾಟುಗು ಹೊಸ ಶಕ್ತಿ ದಿಂಜಾದರಂದು ಡಿವೈಎಫ್ಐ ನಾಯಕರು ಮುನೀರ್ ಕಾಟಿಪಳ್ಳ ಪಂತೇರ ಶಾಸಕರೇ ಭರತ್ ಶೆಟ್ಟಿ ಎಲ್ಲಿದ್ದೀರಿ? ಹಕ್ಕುಪತ್ರ ವಿತರಿಸಿದ್ದೀರಿ, ನಿವೇಶನ ಯಾಕೆ ಕೊಟ್ಟಿಲ್ಲ? ಶಾಸಕ ಭರತ್ ಶೆಟ್ಟಿ ಉತ್ತರಿಸಿ. ಹಕ್ಕುಪತ್ರ ಕೊಟ್ಟು 7 ವರ್ಷ, ನಿವೇಶನಕ್ಕೆ ಎಷ್ಟು ವರ್ಷ ಕಾಯಬೇಕು? ಶಾಸಕರೇ ಉತ್ತರಿಸಿ. ಹಕ್ಕುಪತ್ರ ಕೊಟ್ಟು 7 ವರ್ಷ, ನಿವೇಶನಕ್ಕೆ ಎಷ್ಟು ವರ್ಷ ಕಾಯಬೇಕು? ಶಾಸಕರೇ ಉತ್ತರಿಸಿ. ಹಿಂದೂ ಕಾರ್ಯಕರ್ತೆ ಸುಹಾಸ್ ಶೆಟ್ಟಿನ ಕೆರ್ನ ಕೇಸ್ದ ತನಿಖೆನ ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೂ ವಹಿಸಾದು ಕೊಡ್ದು ಕೇಂದ್ರ ಗೃಹ ಮಂತ್ರಾಲಯ ಆದೇಶ ಕೊಡ್ತುಂಡು ಹಿಂದೂ ಕಾರ್ಯಕರ್ತೆ ಆದಿತ್ಯನ ಸುಹಾಸ್ ಶೆಟ್ಟಿನ ಬಜಪೆಡಿಕೆರ್ನ ಕೇಸ್ದ ತನಿಖೆನ ಕೇಂದ್ರ ಗೃಹ ಮಂತ್ರಾಲಯ ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೂ ವಹಿಸಾದು ಕುಡ್ದು ಆದೇಶ ಕೊಡ್ತುಂಡು ಬಿಜೆಪಿ ಕಾರ್ಯಕರ್ತರ ನಾಯಕರು ಈ ಕೇಸ್ದ ತನಿಖೆನ ಎನ್ಐಎಗೂ ಉಪ್ಸವಡೊಂದು ಒತ್ತಾಯ ಮಲ್ತಿತ್ತರ ಮೇ ಒಂಜೇಕ ಹಿಂದೂ ಕಾರ್ಯಕರ್ತೆ ಸುಹಾಸ್ ಶೆಟ್ಟಿನ ಬಜಪೆದ ಕಿನ್ನಿ ಪದವುಡು ಕೆಲವು ಜನ ಸೇರ್ದು ಕೇಳ್ತಿತ್ತರ ಈ ಕಾರ್ಯ ಮಲ್ಪರೆ ದೇಶ ಪಿದೈ ದೇಶಲೆಡ್ದು ಕಾಸು ಬೈದಂಡ ರಾಜ್ಯದ ಪೊಲೀಸ್ ಇಲಾಖೆಡ್ದು ಪಕ್ಷ ಭೇದದಂತೆ ತನಿಖೆ ನಡಪವನ ಸಾಧ್ಯ ಅಂಚಾದ ಎನ್ಐಎಗೂ ಕೊರಡೊಂದು ಬಿಜೆಪಿ ಸೇರ್ದು ಹಿಂದೂ ಕಾರ್ಯಕರ್ತರ ನಾಯಕರು ಒತ್ತಾಯ ಮಲ್ದಿತ್ತರ ಇತ್ತೆ ಈ ಕೇಸ್ನ ಎನ್ಐಎ ತನಿಖೆಗೂ ಕೊಡ್ತುಂಡು ಈ ಕೇಸ್ಗೆ ಸಂಬಂಧ ಪೊಲೀಸರು 16 ಜನನು ಬಂಧನ ಮಲ್ದೇರ ತೆಂಕತಿಟ್ಟದ ಆಟದ ಹಿರಿಯ ವೇಷಧಾರ ಮುಂಡಾಜೆ ಸದಾಶಿವ ಶೆಟ್ಟಿ ಶನಿವಾರ ರಾತ್ರಿ ಹೃದಯಾಘಾತ ಆದ ತೀರಿಯರ ಅರೆಗ 27 ವರ್ಷ ಪ್ರಾಯ ಆದಿತ್ತಂಡ ಕರ್ನಾಟಕ ಮೇಳ ಉಪ್ಪುನಗ ತುಳು ಪ್ರಸಂಗಲಿಡು ಮುಂಡಾಜೆ ರೈಸದಿತ್ತೆರ ಮುಂಡಾಜೆ ಸದಾಶಿವ ಶೆಟ್ಟಿ ಒಂಜಿ ಕಾಲುಡು ಕಲ್ಲಾಡಿ ವಿಠಲ ಶೆಟ್ಟಿ ಬೊಕ್ಕ ದೇವಿ ಪ್ರಸಾದ ಶೆಟ್ಟಿಯರ್ನ ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಮೇಳೋಡು ರೈಸದಿತ್ತಿನ ಕಲಾವಿದರಾದಿತ್ತೆರ ಶನಿವಾರ ರಾತ್ರಿ ಹೃದಯಾಘಾತ ಆದ ತೀರ್ನ ಮುಂಡಾಜೆ ಸದಾಶಿವ ಶೆಟ್ಟಿಯರಿಗೆ 27 ವರ್ಷ ಪ್ರಾಯ ಆದಿತ್ತಂಡ ಕಟೀಲು ಮೇಳೋಡು 20 ವರ್ಷ ಕಲಾವಿದರಾದ ಮೂಜನೆ ಮೇಳದ ಮ್ಯಾನೇಜರ್ ಆತ್ಲ ಸೇವೆ ಸಂದಾದಿತ್ತೆರ ಧರ್ಮಸ್ಥಳ ಕರ್ನಾಟಕ ಸಸಿಬಿತ್ಲು ಮೇಳಲೆಡ ತುಳು ಕನ್ನಡ ಪ್ರಸಂಗಲೆಡ ಮಾತಾ ಸ್ವರೂಪದ ವೇಷ ಮಂತದಿನ ಪುಂಡು ವೇಷ ರಾಜವೇಷ ನಾಟಕೀಯ ವೇಷಲೆಡ ರೈಸದಿತ್ತೆರ ಹೃದಯ ಸಂಬಂಧ ಉಸಾರಿಜ್ಜಂದೆ ಅದು ಕೆಲವು ದಿನ ದುಂಬು ಆಂಜಿಯೋಪ್ಲಾಸ್ಟಿ ಅದು ಉಸಾರಾದ ಇಲ್ಲಡೆ ಬತ್ತದಿತ್ತೆರಂದು ತೆರೆದು ಬೈದಂಡ ಬೊಡಿದಿ ಇರ್ವೇರು ಮಗಲ್ಲು ಬಕ ಒಡ್ತಿ ಮಗಳೇನು ಸದಾಶಿವ ಶೆಟ್ಟಿ ಆಗತ್ತಿದ್ದೆರ ತೆಂಕತಿಟ್ಟ ಆಟದ ಪುದರ್ಪೊಯಿ ಹಾಸ್ಯಗಾರರು ಸಿದ್ದಕಟ್ಟೆ ಪದ್ಮನಾಭ ಶೆಟ್ಟಿಗಾರ್ ಐತಾರ ತೇರಿಯರು ವಿಜಯ ದಾರುಕ ಪಾಪಣ್ಣ ಬಾಹುಕ ವೇಷಲೆಡ್ ರೈಸಿದಿನರೆಗೆ 7 ವರ್ಷ ಪ್ರಾಯ ಆದಿತ್ತಂಡ ಆಟದ ಪುದರ್ಪೊಯಿ ಹಾಸ್ಯ ವೇಷಧಾರ ಸಿದ್ದಕಟ್ಟೆ ಪದ್ಮನಾಭ ಶೆಟ್ಟಿಗಾರ್ ಐತಾರ ಕರೆದು ಪೋಯರು ಅರೆಗೆ 7 ವರ್ಷ ಪ್ರಾಯ ಆದಿತ್ತಂಡ ಕುಂಡಾವು ಸುಬ್ರಹ್ಮಣ್ಯ ಕೊಲ್ಲೂರು ಸುಂಕದಕಟ್ಟೆ ಸುರತ್ಕಲ್ ಬೊಕ ದಿಂಜಕಾಲ ಕಟೀಲ್ ಮೇಳೋಡು ಇಂಚ 5 ವರ್ಷದಾತ ಕಾಲ ಪದ್ಮನಾಭ ಶೆಟ್ಟಿಗಾರ್ ಆಟದ ತಿರುಗಾಟ ನಡಪಾದಿತ್ತೆರ
ಮೂಕಾಸುರ ವಿಜಯ ದಾರುಕ ಪಾಪಣ್ಣ ಬಾಹುಕ ಇಂಚ ಪೌರಾಣಿಕ ವೇಷಲೆಡ್ ರೈಸಿದಿನ ಶಿಟ್ಟಿಗಾರ್ ಯಕ್ಷಗಾನದ ಅಭಿಮನ್ಯನ ಉಡಲು ಗೆಂದುದಿತ್ತೆರ. ಯಕ್ಷಗಾನ ಕಲಾರಂಗ ಪ್ರಶಸ್ತಿ ಪಡೆದಿನ ಹಾಸ್ಯಗಾರೆ ಪದ್ಮನಾಭ ಶಿಟ್ಟಿಗಾರ್ ಒಂಜಿ ವಾರದ ದುಂಬು ಯಕ್ಷಗಾನ ಕಲಾರಂಗ ಉಡಿಪುದ 5ನೇ ವರ್ಷದ ಲೆಕ್ಕೊಡು 50,000 ರೂಪಾಯಿದ ಒಟ್ಟಿಗೂ ಸುವರ್ಣ ಪುರಸ್ಕಾರಗೂ ಸಂದಿತ್ತೆರ. ಬೊಡಿದಿ ಇರುವೆರು ಮಗಲ್ಲು ಬೊಕ್ಕ ದಿಂಜ ಜನ ಅಭಿಮಾನ್ಯನ ಶಿಟ್ಟಿಗಾರ್ ಅಗತ್ತದೇರ. ನ್ಯೂ ರವಿ ಇಂಡಸ್ಟ್ರೀಸ್ದ ಮುಖ್ಯ ಪ್ರಾಯೋಜನೆ ನಡೆದಿನ ನಮ್ಮ ಕುಡ್ಲ ನಲಿಕೆ ಭಜನೆ ಸೀಸನ್ ಮೂಜೇತ ಅಕೇರಿದ ಪಂಥದ ಪುರ್ತುಡು ಬತ್ತಿನ ಸಿನಿಮಾ ನಟಿ ಬಕ ನಿರ್ಮಾಪಕರು ಲಂಚೂಲಾಲ್ ಭಜನೆ ತೂದು ಪಂಥದ ಇನಾಮ್ಲಿನ ಪ್ರಾಯೋಜಕತ್ವ ವಹಿಸೊಂದೆರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಮ್ಮ ಕುಡ್ಲ ನಲಿಕೆ ಭಜನೆ ಪಂಥ ಸೀಸನ್ ಮುಜೇತ ಅಖೀರಿದ ಪಂಥ ಕುಡ್ಲದ ನ್ಯೂ ರವಿ ಇಂಡಸ್ಟ್ರೀಸ್ ಮುಖ್ಯ ಪ್ರಾಯೋಜನೆ ನಡೆದಿತ್ತಡು. ಈ ಪುರ್ತುಡು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬತ್ತದ ನಲಿಕೆ ಭಜನೆ ಪಂಥನು ತೂದು ಭಾರಿ ಮೆಚ್ಚುಗೆ ತರಿಪಾದಿರ. ಅಂಚನೆ ಅಸ್ತ್ರ ಗ್ರೂಪ್ದ ಸಿಇಒ ಸಿನಿಮಾ ನಟಿ ಬೊಕ್ಕ ತಯಾರು ಮಲ್ಪನರು ಲಂಚೂಲಾಲ್ ಬತ್ತದಿತ್ತೆರ. ಪಾತ್ರ ಕಮ್ಮಿ ಹೆಚ್ಚು ಕೆಲಸ ಮನ್ಪುನ ಪಾತ್ರದಂಚ ಸರಳ ವ್ಯಕ್ತಿತ್ವದ ಲಂಚೂಲಾಲ್ ನಲಿಕೆ ಭಜನೆ ಮನಸ್ಸಿಗೆ ಭಾರಿ ಖುಷಿಯಾದ ಪಂಥದ ಇನಾಮ್ಲಿಗೆ 50,000 ರೂಪಾಯಿನ ಆರೆ ಕೊಡ್ದು ನಲಿಕೆ ಭಜನೆಗೆ ಅರನ ಇಡೀ ಬಿರಿಸಾಯ ತೆರಿಪಾಯಿರ. ಲಂಚೂಲಾಲ್ಯರ್ನ ಒಟ್ಟಿಗೆ ಸಿನಿಮಾ ನಟಿ ಯತೀಶ್ ಪೂಜಾರಿ ಬತ್ತದಿತ್ತದ ಲಂಚೂಲಾಲ್ ಬಕಾರ ತಯಾರು ಮಲ್ಪನ ಸಿನಿಮಲನ ಬಗೆಟ್ ಮಾಹಿತಿ ಕುರಿಯರ. ಬಂಗಾರದ ಮನುಷ್ಯ ಅರ್ನ ಕೈಟ್ ಮೈಟ್ ಏತ್ ಬಂಗಾರ ಉಂಡುಂದತ್ತು ಅರ್ನ ಮನಸ್ಸು ಬಂಗಾರ ಮನಸ್ಸು. ವಿಶೇಷವಾದ ನಮ್ಮ ತುಳುನಾಡದ ಕಲೆ ಸಾಹಿತ್ಯದ ಬಗ್ಗೆ ಒಂದು ವಿಶೇಷವಾಯಿನ ಒಲವು ಲಂಚೂಲಾಲ್ ಅರೆಗುಂಡು ಚಲನಚಿತ್ರ ಪ್ರೊಡ್ಯೂಸರ್ ಆದ ಅಸ್ತ್ರ ಗ್ರೂಪ್ ಪಂಪಿನಂಚಿನ ಸಂಸ್ಥೆದ ಮೂಲಕ ಅರ್ನ ಉದ್ಯಮ ಹವ್ಯಾಸ ಅವೇನು ದುಮ್ಮುಕೊನ ಒಂದು ಚಲನಚಿತ್ರ ಕ್ಷೇತ್ರದ ಮೂಜಿ ಪ್ರಾಜೆಕ್ಟ್ಲೇನು ಕನಕಟ್ಟೊಂದು ಅವೇನು ಪೊರ್ಲುಡು ನಡಪಾವುನಂಚಿನ ಒಂಜಿ ಸಂಕಲ್ಪಡ್ ಚಲನಚಿತ್ರ ಕ್ಷೇತ್ರದ ಮೇನ್ಕೊಂದು ಪುನಾರ್ ಮೀರಾ ಸಿನಿಮಾ ಜನಮೆಚ್ಚುಗೆ ಪಡೆಯಿನಂಚಿನ ಪ್ರಶಸ್ತಿ ಪಡೆಯರೆ ಮಾತಾರ್ಹತೆಲುಪ್ಪುನಂಚಿನ ಮೀರಾ ಸಿನಿಮಾದ ನಿರ್ಮಾಪಕರು ಲಂಚೂಲಾಲ್ ಒಂದು ಒಂಜೆಂಕಲೆ ವಿಶೇಷ ದಾಗಿಂದಿಕೇಂಡ ಮಾತಗಡಿಟ್ಲ ಡ್ಯಾನ್ಸ್ ಡಿಜೆ ಅವೇ ನಡಪುನು ಅಂಡ ಭಜನೆ ಪನ್ನಗ ಅವು ನಮ್ಮ ಉಡಲ್ಗೆ ಮುಟ್ಟುನಂಚಿನ ಸೊ ಒಂದೊಂಜಿ ಬಾರಿ ಪೊರ್ಲುದ ಲೇಸಿ ನಮ್ಮ ಕುಡ್ಲ ದಕ್ಲಿಗೆ ಮಲ್ಲ ತಾಟಿದ ಮಾನಾದಿಗೆ ಮಲ್ಪಡು ಸುರುಕ್ಕಾದ ಅಸ್ತ್ರ ಗ್ರೂಪ್ ಪಂಡ ಐಟ್ ಮಸ್ತ್ ನಮ್ನದ ಉಂಡು. ಅಸ್ತ್ರ ಗ್ರೂಪ್ ಆಡ್ ಅಸ್ತ್ರ ಪ್ರೊಡಕ್ಷನ್ ಅಸ್ತ್ರ ಕನ್ಸ್ಟ್ರಕ್ಷನ್ ಅಸ್ತ್ರ ಫೈನಾನ್ಸ್ ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಚನೆ ಟೇಕ್ ಇಟ್ ಚೀಸಿ ಅಂಚನೆ ಅಕ್ಷಯ ಪಾತ್ರಕ್ಕೆ ಎಂದುಪ್ಪಡು ಅಂಚಾದುಪ್ಪನಾಗ ನನ್ನ ದುಂಬರ್ಪಿನ ಪಿಕ್ಚರ್ಲು ಅಸ್ತರ ಪ್ರೊಡಕ್ಷನ್ ಒಂಜಿ ಮೀರಾ ಬೈದ್ರೆ ಒಂಜಿ ಶೋಟೆ ಒಂಜಿ ಮಲ್ಲ ಇತಿಹಾಸನೇ ಮಲ್ದಿನಂಚಿನ ಪಿಕ್ಚರ್ ಮೀರಾ ಅಂಚನೆ ನಮ್ಮ ಬರ್ಪಿನ ತಿಂಗಳು ನೆತ್ತೆರೆಕೆರೆ ಮನ್ಪಿನ వచ్చిನ ಚಿತ್ರ ಬರೋಂದುಂಡು ಸ್ವರಾಜ್ ಶೆಟ್ಟಿ ನೆತ್ತ ಡೈರೆಕ್ಷನ್ ಮಲ್ದೇರಿ ನಮ್ಮ ಕಾಂತಾರಕ್ಕೆ ಅಂತ ಸ್ವರಾಜ್ ಶೆಟ್ಟಿ ಅಂಚನೆ ಒಂಚೂರು ತುಂಬು ಪೋಂಡ 2 ವರ್ಷಡೆ ಕುಡೊಂದು ಚಿತ್ರ ಕಟ್ಟೆ ಮಾರು ಮನ್ಪಿನಂಚಿನ ಚಿತ್ರಲ ಬಿಡುಗಡೆ ಆರಂಡು ಇತಿಹಾಸಡೆ ವರ್ಷಗೂ ಮೂಜಿ ಪಿಕ್ಚರ್ ರಿಲೀಸ್ ಮಲ್ಪನ ಪ್ರೊಡ್ಯೂಸರ್ ಇತ್ತು ನಾವು ಲಂಚೂಲಾಲ್ ಅಂದೆ ಪನೊಳಿ ಅಂಚಾದುಪ್ಪನಾಗ ಒಂಜಾತ್ ಯೋಜನೆಲು ಉಲ್ಲ ಒಂಜಾತ್ ಜನಕ್ಕೆ ಸಹಕಾರ ಮಲ್ಪನ ರೀತಿ ಆವಡು ಒಂಜಾತ್ ಜನಕ್ಕೆ ಉಪಯೋಗ ಆವಡು ಮನ್ಪಿನ ಇದ್ದಾರೆ ಮಲ್ಲ ಮಟ್ಟದ ಕನಗಟ್ಟೊಂದಿನಾರೆ ಲಂಚೂಲಾಲ್ ಅಂಚನೆ ಮಾತಿರಲ್ಲ ನಿಕಲ ಆಶೀರ್ವಾದ ಅಸ್ತ್ರ ಗ್ರೂಪ್ ದ ಮಿತ್ತು ಉಪ್ಪಡು ಬಂದಕ್ಕೇನು ಮಾತಿರಿಗ್ಲ ಸೋಲ್ಮೇಲೆ ಸಂದಾಯ್ತು ಅಂತ ಶ್ರೀಯುತ ಲಂಚೂಲಾಲ್ ಸರ್ ಸದ್ಯ ಕರಾವಳಿ ಭಾಗದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆಗುತ್ತೆ ಅಂತ ಬಂದಾಗ ಅದಕ್ಕೆ ಬಹಳಷ್ಟು ಶಕ್ತಿಯನ್ನು ಕೊಡ್ತಾ ಇರುವಂತಹ ವ್ಯಕ್ತಿ ಲಂಚೂಲಾಲ್ ಅವರು. ಯುವ ತರುಣ, ಜೊತೆಗೆ ನಮ್ಮ ತುಳು ಇಂಡಸ್ಟ್ರಿಯಲ್ಲೂ ಕೂಡ ಮತ್ತೊಂದು ಮಟ್ಟಕ್ಕೆ ತುಳು ಇಂಡಸ್ಟ್ರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ದ ಮ್ಯಾನ್ ವಿತ್ ವಿಷನ್ ಲಂಚೂಲಾಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕುಡ್ಲದ ಅಡ್ಯಾರ್ ಪದವು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬ್ರಹ್ಮಕಲಶ ಐತಾರ ನಡತಂಡ ಮಧ್ಯಾಹ್ನ ಮಹಾಪೂಜೆ ಕರಿತದ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ನಡತಂಡ.
ಕುಡ್ಲದ ಅಡ್ಯಾರ್ ಪದವು ಶ್ರೀ ಚಂಡಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಜೂನ್ 5 ಎನ್ಮಮುಟ್ಟ ನಡತಂಡ ಐತರ ಬ್ರಹ್ಮಕಲಶಗ ಅಟ್ಟಣೆ ಆದಿತ್ತದ ಸೀತಾರಾಮ ಆಚಾರ್ಯರ್ನ ದುಂಬಾಳ್ತೆಡು ಪೂಜೆ ಮಲ್ಪನ ಪ್ರಕಾಶ್ ಭಟ್ರ ಧಾರ್ಮಿಕ ವಿಧಿ ವಿಧಾನಗಳು ನಡತಂಡ ಕಾಣಿದುರ್ಗಾ ಹೋಮ ಕಲಶ ಪ್ರಧಾನ ಹೋಮ ಆದ ಕಲಶಾಭಿಷೇಕ ಸುರುವಾಂಡ್ ಅಖೀರಿಗೆ ಬ್ರಹ್ಮಕಲಶದ ಅಭಿಷೇಕ ಮಂತದ ಅಲಂಕಾರ ಪೂಜೆ ನಡತಂಡ ಮಧ್ಯಾಹ್ನದ ಮಹಾಪೂಜೆ ಆದ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ನಡತಂಡ ಊರು ಪರವೂರ್ಲಿನ ಭಕ್ತರು ಈ ಪೊರ್ತಿಡಿತ್ತರ ಅಡ್ಯಾರ್ ಪದವು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಮನೋಜ್ ಪೂಜಾರಿ ಮರ್ಯಾದೆ ಗುರ್ಕಾರ್ಯರು ರಾಜರತ್ನ ಸನಿಲ್ ಜಪ್ ಪಣವದ ಗುರ್ಕಾರ್ದಿ ಶ್ರೀಮತಿ ನೀತಾ ವಿಠಲ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಶ್ರವಣ್ ಶೆಟ್ಟಿ ಮೊಗಾರಗುತ್ತು ಪ್ರಧಾನ ಕಾರ್ಯಂತರ ಸುಜಿತ್ ಕುಮಾರ್ ಪಣವದ ಗುರ್ಕಾರ್ದಿ ಸುಜಾತಾ ಮೋಹನ್ ಬೊಕ್ಕ ಸಮಿತಿಲಿನ ಮಾತಾ ಪದಾಧಿಕಾರುಲು ಸದಸ್ಯರು ಈ ಪೊರ್ತಿಡಿತ್ತರ. ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಬಂಗಾರ್ ಪರ್ಬದ ಸಂಭ್ರಮುಡಿತದ ಐತಾರ ಬೆಂಗಳೂರದ ಸೆಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ ಮೈದಾನಡು ಕೋಟಿ ಚೆನ್ನಯ್ಯ ಗೊಬ್ಬುದ ಕೂಟ ನಡಪಾಂಡು ಭಾರತ್ ಬ್ಯಾಂಕ್ ಬೊಂಬಾಯಿದ ನಿರ್ದೇಶಕರ ಗಂಗಾಧರ ಪೂಜಾರಿ ಗೊಬ್ಬುದ ಕೂಟ ಉದಿಪನ ಮಲ್ತೆರ. ಬನ್ನೀರ್ಘಟ್ಟ ಮಾರ್ಗದ ಹುಳಿಮಾ ಉಡುಪುನ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇತ್ತೆ 5ನೇ ವರ್ಷದ ಬಂಗಾರ ಪರ್ಬದ ಸಂಭ್ರಮೊಡಿತದ ಐತಾರ ಬೆಂಗಳೂರದ ಸೆಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ದ ಗೊಬ್ಬುದ ಮೈದಾನಡು ಕೋಟಿ ಚೆನ್ನಯ್ಯ ಗೊಬ್ಬುದ ಕೂಟ ಅಟ್ಟಣೆ ಆದಿತ್ತಂಡ ದುಂಬುದ ಸೈನಿಕರ ಬಕ ಹಿರಿಯರ್ನ ಹಾಕಿ ಕೂಟದ ತರಬೇತಿ ಕೊರ್ಪನರ ಜನಾರ್ದನ ಬಾವುಟಯ್ಯರಾಯರ್
ಏಕಲವ್ಯ ಪ್ರಶಸ್ತಿ ಪಡೆದಿನ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಬೋಳ ಅಕ್ಷತಾ ಪೂಜಾರಿ ಕ್ರೀಡಾ ಜ್ಯೋತಿ ಪೊತ್ತಾಯರು ಬುಗ್ಗೆರಾಪದ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರದ ಗೊಬ್ಬದ ಕುಟ್ಟುಡು ಪಾಲ್ದಿತ್ತೊನ್ನ 17 ವಲಯದ ಸದಸ್ಯರಿರ್ದು ಪಥ ಸಂಚಲನಗೂ ಚಾಲನೆ ಕುರಿಯರು ಉದಿಪನಲ್ಲಿಸಿಡು ಬಿಲ್ಲವ ಅಸೋಸಿಯೇಷನ್ ಗುರ್ಕಾರ್ಯರು ಎಂ ವೇದಕುಮಾರ್ ಎತ್ಕೊಂದು ಪಾತಿರ್ದು 5ನೇ ವರ್ಷದ ಸುವರ್ಣ ಸಂಭ್ರಮಡುಲ್ಲ ರಾಜ್ಯ ಮಟ್ಟದ ಕ್ರಿಕೆಟ್ ಗೊಬ್ಬು ನಡಪಾದ ವಾಲಿಬಾಲ್ ಥ್ರೋಬಾಲ್ ಪಂಥ ಅದು ಇತ್ತೆ ಕೋಟಿ ಚೆನ್ನೈಯ ಗೊಬ್ಬುದ ಕೂಟದಿ ಒಂದ ಕ್ರಿಕೆಟ್ ಗೆಂದಿನ ವಿಜಯೋತ್ಸವಡು ಕರಿದು ಪೋಯಿನಕ್ಲಿಗ ಸದ್ಗತಿ ಬಯಕದ ಅಕ್ಲಿನ ಇಲ್ಲದಕ್ಲಿಗ ದುಃಖ ಸಹಿಸೊನ್ನ ಶಕ್ತಿ ಕೊರಡೊಂದು ದೇವಿರಡ ನಟ್ಟುನು ವಾಂದ ಪಂಡಿರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಬೊಂಬೈದ ನಿರ್ದೇಶಕರ ಗಂಗಾಧರ ಪೂಜಾರಿ ಕೋಟಿ ಚೆನ್ನೈಯ ಗೊಬ್ಬುದ ಕೂಟ ಉದಿಪನ ಮಲ್ತೆರ ಅಕ್ಷತಾ ಪೂಜಾರಿ ಬೋಳ ಜನಾರ್ದನ ಕುಮಾರಿ ದಿಶಾ ಮೋಹನ್ ಭೂಷಣ್ ಪೂಜಾರಿ ರೋಶ್ನಿ ಕಿರಣ್ ಸಂಗೀತ ಸಾಲಿಯನ್ ಬಕ ಕುಮಾರಿ ತೇಜಸ್ವಿನಿ ಇಂಚ ಗೊಬ್ಬುಲೆನ 7 ಜನ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಮಲ್ಲೆಬಿನ್ನಿರ ಗಂಗಾಧರ ಪೂಜಾರಿ ಪಾತಿರ್ದು ಗೆಂದಿನ ಕುಲ್ಬಕ ಸೂತನಕುಲು ಇಂಚ ಮಾತರೆಗ್ಲ ಎಡ್ಡೆ ಅವಡು ಎಡ್ಡೆ ಕೆಲಸ ಮಲ್ತದಾರ ಸಂಘದ ಮಾತರೆಗ್ಲ ಮೆಚ್ಚಿಗೆ ತಿರಿಪಾವೆಂದು ಪಂಡಿರ ಕರ್ನಾಟಕ ಶಾರೀರಿಕ ಕ್ರೀಡಾ ಸಂಘದ ಜತೆ ಕಾರ್ಯಂತರ ಕೃಷ್ಣ ಓಬಯ್ಯ ಪಾತಿರ್ದು ವೇದಕುಮಾರ್ ಇರುವ ವರ್ಷ ಸಂಘ ನಡಪಾವೊಂದು ಪುನಃ ಮಲ್ಲ ಸಾಧನೆ ಆರ ನಿವೃತ್ತಿ ಆಯರನೆ ಬಲ್ಲಿ ಜಾತಿ ಸಮೀಕ್ಷದ ಪುರ್ತುಡು ಈಡಿಗ ಇರುವ ತಾಜಿ ಪಂಗಡ ಮಾತೆರ್ಲ ಒಂಜೆಂದು ಗುರ್ತ ಮಲ್ಪಡೊಂದು ಆರಕೆ ನುಂಡಿರ ಬೋಳ ಅಕ್ಷತ ಪೂಜಾರಿ ಪಾತಿರ್ದು ಪಾಕ ವರ್ಷಯನ್ನ ಗೊಬ್ಬುದ ಸಾಧನೆಯನ್ನು ಸಂಘ ಬೊಕ್ಕ ಗುರ್ಕಾರ್ಯರು ಗುರ್ತ ಮಲ್ದಿರ ಸೊಲ್ಮೆ ಸಂದಾವೆ ಗೊಬ್ಬು ಪಂಡ ಒಂಜಿ ಪಂಥ ಮಾತ್ರ ಅತ್ತಂದು ಪಂಡಿನ ಆರು ತನ್ಕ್ಲು ಗೊಬ್ಬುಲೆಡು ಉಮೇದು ಕೊಡ್ತನ ಜೆಎಸ್ಸಿ ಸುವರ್ಣರೇನ ನೆಂಪು ಮಲ್ತನ್ವೆ ಅಂದು ಪಂಡಿರ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರದ ಒತ್ತುಗುರು ಕಾರ್ಯರು ಕೇಶವ ಪೂಜಾರಿ ಪ್ರಧಾನ ಕಾರ್ಯಂತಿರು ಸಂಪತ್ ಕುಮಾರ್ ಜಯಾನಂದ ಪೂಜಾರಿ ದಾಮೋದರ ಸುವರ್ಣ ನಾರಾಯಣ ಪೂಜಾರಿ ಬಂಗಾರ ಪರ್ಬದ ಬೇತೆ ಬೇತೆ ಸಮಿತಿಲಿನ ಗುರ್ಕಾರ್ಲೈನ ಡಾಕ್ಟರ್ ವಿಜಯಕೃಷ್ಣ ಲಕ್ಷ್ಮಣ ಅಮೀನ್ ಡಾಕ್ಟರ್ ರತನ್ ರಾಜ್ ಇಂಚ ಪದಾಧಿಕಾರಿಗಳು ಈ ಪೊರ್ತಿಡಿಕ್ತಾರ ಸಭಾ ಲೇಸರ್ದು ಬಕ್ಕ ಕೋಟಿ ಚೆನ್ನಯ್ಯ ಗೊಬ್ಬದ ಕೂಟ ಸುರುವಾಂಡ್ ಬಿನ್ನೆರು ಕೂಟಗೂ ಚಾಲನೆ ಕುರಿಯರು. ವರ್ಷದ ಸುವರ್ಣ ಸಂಭ್ರಮವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಕೋಟಿ ಚೆನ್ನಯ್ಯ ಕ್ರೀಡಾಕೂಟದ ಆಚರಿಸುವಂತಹ ಸಮಯದಲ್ಲಿ ನಾವು ಮಾರ್ಚ್ 29-30 ರಾಜ್ಯ ಮಟ್ಟದ ಕ್ರಿಕೆಟ್ ಮ್ಯಾಚನ್ನು ನಾವು ಮಾಡಿದ್ವಿ. 29-30 ನಂತರ ಮೇ 11, 18, ಮೇ 25 ಬ್ಯಾಂಗ್ಳೂರು ವಲಯದ ಲೀಗ್ ಮ್ಯಾಚ್ಗಳನ್ನು ನಾವು ಮಾಡಿದ್ವಿ. ಥ್ರೋಬಾಲ್, ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಈ ಎಲ್ಲ ಮ್ಯಾಚ್ಗಳನ್ನು ಮುಗಿಸಿ ಇವತ್ತು ಕ್ರೀಡಾಕೂಟವನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ. ಮೊನ್ನೆ ನಡೆದಂಥ ಅನಿಷ್ಟ ಒಂದು ಘಟನೆಯಿಂದಾಗಿ ಸುಮಾರು ಜನ ಸಾವನ್ನಪ್ಪಿದ್ರು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಅವರನ್ನು ಕಳ್ಕೊಂಡಂತ ಅವರ ತಂದೆ ತಾಯಿ ಇರ್ಬೋದು, ಅವರ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ದೇವರ ಹತ್ರ ಬೇಡಿಕೊಂಡು ಎಲ್ಲರಿಗೆ ಶುಭವಾಗಲಿ. ಹಾಗೆ ಎಲ್ಲರೂ ಗೆದ್ದವರು ಸತ್ತವರು ಎಲ್ಲರಿಗೆ ಸೋತವರಿಗೆ ಎಲ್ಲರಿಗೆ ಶುಭವಾಗಲಿ ಅಂತ ಮಾತು ಮುಗಿಸ್ತಾ, ಎಲ್ಲ ಬೆಂಗಳೂರು ಬಿಲ್ಲವರ ಸಮಾಜದವರಿಗೆ ಒಳ್ಳೆ ಕೆಲಸ ಮಾಡಿದಿರಿ. ನೀವು ಒಳ್ಳೆ ಥರದ ಒಂದು ಮಾರ್ಕ್ ಪಾಸ್ಟ್ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದಿರಿ. ಅದಕ್ಕೆ ನಿಮ್ಗೆ ಎಲ್ಲರಿಗೆ ಅಭಿನಂದನೆ ಸಲ್ಲುತ್ತಾ ನಮ್ಮ ಮುಗಿಸ್ತೇನೆ. ನಮ್ಮ ಸಮಾಜದ ಇದು ಸರ್ಕಾರದಿಂದ ಒಂದು ಜಾತಿ ಲೆಕ್ಕವಾರು ಒಂದು ಸರ್ವೆ ನಡೆಯುತ್ತೆ. ಆ ಟೈಮಲ್ಲಿ ನಾವು ಎಲ್ಲ ಒಂದು ಸಮಾಜ ಅಂದರೆ 26 ಈಡಿಗರ ಕೆಳಗಡೆ ಒಂದು 26 ಪಂಗಡಿಗಳು ಬರ್ತಾ ಇದ್ದಾವೆ. ಅವೆಲ್ಲ ಸೇರ್ಕೊಂಡು ಒಂದು ಅಂತೇಳಿ ನಾವು ಅದನ್ನು ನಮೂದನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇದೊಂದು ನಮಗೆ ಬರಬೇಕಾಗಿರೋಂಥ ಒಂದು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಸವಲತ್ತುಗಳು ಒಡೆದೋಗ್ತಾ ಇದ್ದಾವೆ. ಅದನ್ನು ನಾವು ಒಂದಾಗಿ ಮಾಡ್ಕೋಬೇಕು ಅಂತ ಅನ್ನೋದು ಒಂದು ನನ್ನ ಕೋರಿಕೆ. ಬಹಳ ವರ್ಷಗಳಿಂದ ನನ್ನ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಂತಹ ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ವೇದಕುಮಾರ್ ಸರ್ ಹಾಗೂ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಕ್ರೀಡೆ ಅನ್ನುವಂಥದ್ದು ಕೇವಲ ಒಂದು ಸ್ಪರ್ಧೆ ಅಲ್ಲ, ನಾವೆಲ್ಲರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಾಗ ಮಾತ್ರ ದೈಹಿಕ ಹಾಗೂ ಮಾನಸಿಕವಾಗಿ ಕೂಡ ಸದೃಢರಾಗಲಿಕ್ಕೆ ಸಾಧ್ಯ ಇದೆ. ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಾದ್ರೆ ಕ್ರೀಡೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ಒಂದಾಗಬೇಕು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಸರ್ಪನಕಟ್ಟೆಡ್ ಪ್ರಧಾನ ಆಫೀಸ್ ಉಪ್ಪುನ ಶ್ರೀ ವಾಸುಕಿ ಸೌಹಾರ್ದ ಸಹಕಾರಿ ಸಂಘದ ರಂಗಿಕಟ್ಟೆ ಶಾಖೆ ಇಂಚಿಪ್ಪ ರಂಗಿಕಟ್ಟೆ ಶಿಫಾ ಕ್ರಾಸ್ದ ಹಿಂದೂ ಕಾಲೋನಿಡ್ ಉದಿಪನಾಂಡ್. ಉತ್ತರ ಕನ್ನಡ ಜಿಲ್ಲೆದ ಭಟ್ಕಳ ಸರ್ಪನಕಟ್ಟೆಡ್ ಪ್ರಧಾನ ಆಫೀಸ್ ಉಪ್ಪುನ ಶ್ರೀ ವಾಸುಕಿ ಸೌಹಾರ್ದ ಸಹಕಾರಿ ಸಂಘದ ರಂಗಿಕಟ್ಟೆ ಶಾಖೆ ಇಂಚಿಪ್ಪ ಉದಿಪನಾಂಡ್ ಭಟ್ಕಳ ರಂಗಿಕಟ್ಟದ ಶಿಫಾ ಕ್ರಾಸ್ದ ಹಿಂದೂ ಕಾಲೋನಿದ ಶ್ರೀರಾಮನಿಲಯದ ಸುರುತ್ತ ಮಾಳಿಗೆಡ್ ಸುರುವಾಯಿನ ಈ ಶಾಖೆನ ಸಂಘದ ಗುರುಕಾರ್ಯರು ಗಜೇಂದ್ರ ಆರ್ ಶೆಟ್ಟಿ ಉದಿಪನ ಮಲ್ತಿರು. ಉದಿಪನೋಡ್ ದುಂಬು ಲಕ್ಷ್ಮೀ ಪೂಜೆ ನಡಪಾಯರು. ಕಾರ್ಯಕ್ರಮಟ್ಟು ಸಂಘದ ನಿರ್ದೇಶಕರು ಷೇರುದಾರರು ಗಿರಾಕಿಲು ಎಡ್ಡೆಪ್ಪು ಬೈಕ್ನಕ್ಲು ಬೊಕ್ಕ ಕೆಲಸದಕ್ಲು ಕಾರ್ಯಕ್ರಮಟ್ಟು ಪಾಲ್ದೊಂಡಿರು. ಸಂಘದ ಗಿರಾಕಿಲೆಗೆ ಬಡ್ಡಿ ಎಡ್ಡೆ ರೀತಿಡು ಕೊರೋದುಂಡು. ಠೇವಣಿ ಮಿತ್ತದ ಬಡ್ಡಿ ಓವೆ ಬ್ಯಾಂಕ್ ಅಕೌಂಟ್ಗೆ ಧರ್ಮದ ವರ್ಗ SMS ಸೇವೆ ಬಂಗಾರ ಪದ್ದೆ ಮಿತ್ತ ಸಾಲ ಎಡ್ಡೆ ಬಡ್ಡಿ ಬಿಲೆಟ್ ಭದ್ರತಾ ಸಾಲ ಬೊಕ್ಕ ಬೇತೆ ಸೇವಾ ಸವಲತ್ತುಲೇನ ಗಿರಾಕಿಲೆಗೆ ಒದಗಾವಣೆಂದು ಗುರುಕಾರ್ಯರು ಗಜೇಂದ್ರ ಆರ್ ಶೆಟ್ಟಿ ತೆರಿಪಾದಿರು. ಇಡೀ ಲೋಕ ಮೆಚ್ಚುನಂಚ ಅಪ್ಪೆಮ್ಮನ ಮೆರಪಾವನ ಕೆಲಸನು ನಮ್ಮ ಕುಡ್ಲ ಮಲ್ತದಂಡ ಗೋಕರ್ಣನಾಥ ಬೊಕ ಪರಿವಾರ ದೇವರ ಮಾತೆರೆಗ್ಲ ಎಡ್ಡೆ ಮಲ್ಪಡಂದು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಪಂತೆರ ಕುದ್ರೋಳಿ ಕ್ಷೇತ್ರಡು ನಮ್ಮ ಕುಡ್ಲ ನಲಿಕೆ ಭಜನೆ ಪಂಥ ಸೀಸನ್ ಮೂಜೆಯಿತ ಮುಗಿತಲ ಲೇಸಡ್ ಗುರುಕಾರ್ಮೆ ವಹಿಸದ ಆರು ಪಾತಿರಿಯರು. ನ್ಯೂ ರವಿ ಇಂಡಸ್ಟ್ರೀಸ್ ಪ್ರಧಾನ ಪ್ರಾಯೋಜನೆ ನಡಪೈನ ನಮ್ಮ ಕುಡ್ಲ ಚಾನಲ್ದ 3ನೇ ವರ್ಷದ ನಲಿಕೆ ಭಜನೆ ಪಂಥದ ಕೇರಿದ ಪಂಥ ಶನಿವಾರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ JSC ಸುವರ್ಣ ಸಭಾಂಗಣ ನಡಪಾದ ಬೈಯಗ್ ಮುಗಿತಲದ ಇನಾಂ ಪಟ್ನ ಲೇಸ ನಡತಂಡ ಕೇಂದ್ರದ ದುಂಬುದ ಮಂತ್ರಿ ಬೊಕ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಗುರುಕಾರ್ಮೆಡ್ ನಡತಿನ ಲೇಸಿಡ್ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಾಲ್ದೊಂಡೆರ. ಭಾರತೀಯ ಲೆಕ್ಕ ಪರಿಶೋಧಕರ ಸಂಘದ ಕುಡ್ಲ ಘಟಕದ ದುಂಬುದ ಗುರುಕಾರ್ಯರು SS ನಾಯಕ್ ಬಿನ್ನೆರದು ಪಾಲ್ದೊಂದು ಪಾತಿಡ್ದು ನೂತಿಡ್ದು ಮಿಕ್ಕದ ಚಾನೆಲ್ ಇತ್ತಂಡಲ ನಮ್ಮ ಭಜನೆ ಸಂಸ್ಕೃತಿ ತೋಡುಂದಾಂಡ ಉಪ್ಪುನು ಒಂಜೇ ಚಾನಲ್ ಅವು ನಮ್ಮ ಮೋಕೆದ ನಮ್ಮ ಕುಡ್ಲ ರಿಯಾಲಿಟಿ ಶೋ ಕಾರ್ಯಕ್ರಮಟ್ಟು ನಮ್ಮ ಸಂಸ್ಕೃತಿ ಪರಂಪರೆಗೂ ಒತ್ತು ಕೊರ್ಪುಜರ್ ಐಡ್ದು ಬೇತನೇ ರೀತಿಡ್ ನಮ್ಮ ಕುಡ್ಲ ಭಜನೆ ನಡಪಾದಂಡು ಪಾಲ್ದೊನ್ನ ಜವನ ಜವಂದಿ ಜೋಕುಲ್ ಬೊಕ ಉಮೇದು ಕೊರ್ನಾಕ್ಲೆನ ಅಪ್ಪೆಮ್ಮಗ ತಾಟಿ ಬೊಟ್ಟೊಡೊಂದು ಪಂಡೆರ. ಜನಾರ್ದನ ಪೂಜಾರಿಯರ್ ಪಾತಿಡ್ದು ಬಾರಿ ಸಂತೋಷ ಆತಂಡು ಪನಿಯರ ಶಬ್ದಲೆ ತೋಜುಜೆ ಇಡೀ ಲೋಕ ಮೆಚ್ಚುನಂಚ ಅಪ್ಪೆಮ್ಮನ್ ಮೆರೆಪಾವನ ಕೆಲಸನು ನಮ್ಮ ಕುಡ್ಲ ಮಲ್ತದಂಡು ಏತು ಪುಗರಡಲ ಯಾವಂದು ಗೋಕರ್ಣನಾಥೆ ಬೊಕ್ಕ ಪರಿವಾರ ದೇವಿಯರ ಮಾತರೆಗ್ಲ ಎಡ್ಡೆ ಮಲ್ಪಡಂದು ಪಂಡೆರ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಾತಿಡ್ದು ಶಿವ ಸನ್ನಿಧಿಡ ಅರ್ಥಪೂರ್ಣ ಕಾರ್ಯಕ್ರಮ ಭಜನದ ಪಂಥ ಒಂದು ಅತ್ತು ಭಕ್ತಿದ ಬಗ್ಗೆ ತಿರಿಪಾಯರೆ ಭಜನೆ ಬೋಡು ಅಪ್ಪೆಮ್ಮನ್ ನಮ್ಮ ಸರಿಯಾದ ತೂವನೋಡು ಈ ನಮ್ಮ ಮಾತೆರೆಗ್ಲ ಅತಿಕ್ಕಂದು ಆಂಡ ಮಾತೆರ್ಲ ಆತ್ಮ ಸಂತೋಷದ ಇನಾಮು 11 ಪೋಲೆಂದು ಪಂಡಿರ. ಅಕೇರಿದ ಪಂತೊಡಿರುವ ಭಜನಾ ಕೂಟ ಪಾಲ್ದಿತ್ತೊಂದು ಐಟ್ ಅದೃಷ್ಟಶಾಲಿ ಕೂಟ ಒವ್ವೊಂದು ಒಡಿಯೂರು ಸ್ವಾಮೀಜಿ ಚೀಟಿದಿತ್ತದ ಪುತ್ತೂರು ಆಲಡ್ಕದ ಶ್ರೀರಾಮ ಭಜನಾ ತಂಡಗೂ ಇನಾಮ ಕುರಿಯರ. ಸೀಸನ್ ಮೂಜೆ ಅಕೇರಿದ ಪಂತಡು ಒಂಜಿ ರಡ್ಡು ಬೊಕ ಮೂಜನೆ ಇನಾಮ ಅಂಚನೆ 5 ಕೂಟದಕ್ಲೆಗ್ ಪ್ರೋತ್ಸಾಹದ ಇನಾಮ್ಲೆನ ಜನಾರ್ದನ ಪೂಜಾರಿ ಪಟ್ಟಿಯರ. ಸೀತಾರಾಮ ಭಜನಾ ಮಂಡಳಿ ನಾರಾಳ, ವಸುಂಧರ ಕುಣಿತ ಭಜನಾ ತಂಡ ಪಂಜೇಶ್ವರ, ಯುವ ಭಜನಾ ತಂಡ ಕುಳಾಯಿ, ಗಾನ ಮಂದಾರ ಸಂಗೀತ ಶಾಲೆ ಸುರತ್ಕಲ್ ಬೊಕ ಆಂಜನೇಯ ಭಜನಾ ಮಂಡಳಿ ಸಾಣೂರು ಪ್ರೋತ್ಸಾಹ ಇನಾಮ ಗೆದ್ದುದಂಡ. ಕುಡ್ಲದ STM ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜ್ 25,000 ರೂಪಾಯಿದ ಒಟ್ಟಿಗೂ ಒಂಜನೆ ಇನಾಮು. ಶೇಷಾಶಯನ ಕುಣಿತ ಭಜನಾ ತಂಡ ಬೈಕಂಪಾಡಿ 15,000 ರೂಪಾಯಿದ ಒಟ್ಟಿಗೂ ರಡ್ಡನೇ ಇನಾಮು. ಈಶ್ವರಿ ಭಜನಾ ಮಂಡಳಿ ಪೊಳಲಿ 10,000 ರೂಪಾಯಿದ ಒಟ್ಟಿಗೂ ಮೂಜನೆ ಇನಾಮು ಗೆಂದಂಡ. ಜನಾರ್ದನ ಪೂಜಾರಿಯರ್ನ ಬಡಿದೆ ಮಾಲತಿ ಜೆ ಪೂಜಾರಿ, ಮಗಿ ಬಿ ಸಂತೋಷ್ ಪೂಜಾರಿ, ಕುಡ್ಲ ಅರೇಕೆರೆ ಬೈಲ್ ಶ್ರೀ ಅಂಬಾ ಮಹೇಶ್ವರಿ ಭಜನಾ ಮಂಡಳಿದ ಗುರುಕಾರ್ಯರು ಎ ಸೀತಾರಾಮ, SRS
ಮಸಾಲ ಸಂಸ್ಥೆದ ಶೈಲೇಂದ್ರ ಸುವರ್ಣ, ಭಾರತಿ ಬಿಲ್ಡರ್ಸ್ದ ಲೋಕನಾಥ ಶೆಟ್ಟಿ, ಕುದ್ರೋಳಿ ಕ್ಷೇತ್ರದ ಕಾರ್ಯಂತರ ಮಾಧವ ಸುವರ್ಣ ಬಿನ್ನೆರಂದು ಪಾಲ್ಗೊಂಡಿರ. ಪಂಥದ ತೀರ್ಪುಗಾರರು ಜಯರಾಮ ಶೆಟ್ಟಿಗಾರ್, ಮಣಿಪಾಲ ಬಕ ತ್ರಿಷಾ ಶೆಟ್ಟಿ, ನಮ್ಮಕುಡ್ಲ ಸಂಸ್ಥೆದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ, ನಮ್ಮಕುಡ್ಲ ನಲಿಕೆ ಭಜನೆ ಪಂಥ ಕೂಟದ ದಯಾನಂದ ಕಟೀಲ್, ಶ್ರೀಕಾಂತರಾವ್, ಸುದರ್ಶನ ಮುಡ್ಶೆಡ್ಡೆ, ಸುರೇಖಾ ಶೆಟ್ಟಿ ಈ ಪೊರ್ತುಡಿತ್ತೇರ. ನಮ್ಮ ಕುಟ್ಲದ ಕಾರ್ಯಕ್ರಮ ನಡಪಾದ ಕುರ್ಪನ ಕದ್ರಾ ನವನೀತ ಶೆಟ್ಟಿ ಬಕ ನಿತಿನ್ ಸಾಲ್ಯನ್ ಕಾರ್ಯಕ್ರಮ ಸುಧಾರ್ತೆ ಮಲ್ತೇರ. ನಮ್ಮ ಟಿ ವಿಯನ್ನು ಆನ್ ಮಾಡಿದ ಕೂಡಲೇ ನೂರಾರು ಚಾನಲ್ ಉಂಟು. ಎಲ್ಲಿಯಾದರೂ ನಮ್ಮ ಒಂದು ಭಜನೆ, ಕುಣಿತ ಭಜನೆ, ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ, ಇದು ಯಾವುದಾದ್ರೂ ಒಂದು ಬೇರೆ ಚಾನಲ್ನಲ್ಲಿ ನೋಡಿದ್ದೀರಾ ನೀವು? ಇಲ್ಲ. ಅದು ನಾವು ನೋಡಬೇಕಾದ್ರೆ ಒಂದೇ ಒಂದು ಚಾನಲ್, ಅದು ನಮ್ಮ ಮೋಕೆದ ನಮ್ಮ ಕುಡ್ಲ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅನೇಕ ಒಂದು ರಿಯಾಲಿಟಿ ಶೋ ನಾವು ನೋಡ್ತಾ ಇದ್ದೇವೆ ಟಿ ವಿಯಲ್ಲೆಲ್ಲ. ಆ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಏನು ಹೇಳ್ತಾರೆ ಭವ್ಯ ಒಂದು ಪರಂಪರೆ, ಅದಕ್ಕೆ ಒತ್ತು ಕೊಡುವ ಬದಲಿಗೆ ನಾವು ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಜಾಸ್ತಿ ಮಾರು ಹೋಗ್ತಾ ಇದ್ದೇವೆ. ಅದಕ್ಕೆ ವ್ಯತಿರಿಕ್ತವಾಗಿ ಈ ನೃತ್ಯ ಭಜನೆ ಸ್ಪರ್ಧೆ ಸೀಸನ್ 3 ನಮ್ಮ ಯುವ ಜನರು, ಸಣ್ಣ ಮಕ್ಕಳು, ವಿದ್ಯಾರ್ಥಿನಿಯರು ಇರ್ಬೋದು, ಇದರಲ್ಲಿ ಭಾಗವಹಿಸಿ ಬಹುಮಾನ ಪಡೀತಾ ಇದ್ದಾರೆ. ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ತಂದೆ ತಾಯಿಯವರಿಗೆ ಪ್ರಪ್ರಥಮವಾಗಿ ನಾವು ಚಪ್ಪಾಳೆಯನ್ನು ತಟ್ಟಬೇಕು. ಬಹಳ ಸಂತೋಷ ಆಗಿದೆ. ಹೇಳಿಕೆ ಶಬ್ದಗಳೇ ಕಾಣ್ತಾ ಇಲ್ಲ. ಎಷ್ಟು ಶ್ರದ್ಧೆಯಿಂದ ಕೂತ್ಕೊಂಡಿದ್ದೀರಿ ನೀವು. ನಮ್ಮ ಕುಡ್ಲ ಅವರ ತಂದೆ ತಾಯಿ ಈಗ ಇಲ್ಲ, ಆದರೆ ಅವರನ್ನು ಸ್ಮರಿಸುವಂಥ ಕೆಲಸವನ್ನು ಭಾಳ ಚಲೋ ರೀತಿಯಲ್ಲಿ, ಇಡೀ ಜಗತ್ತು ಮೆಚ್ಚುವ ರೀತಿಯಲ್ಲಿ, ಇವತ್ತು ಜಗತ್ತು ಮೆಚ್ಚುವ ರೀತಿಯಲ್ಲಿ ಯಾಕೆ ಹೇಳಿದೆ? ಇಡೀ ಜಗತ್ತು ನಿಮ್ಮನ್ನು ನೋಡ್ತಾ ಇದೆ. ಖಾಲಿ ಮಂಗಳೂರಿನವರು ಮಾತ್ರ ಅಲ್ಲ, ಇಡೀ ಜಗತ್ತು ನಿಮ್ಮನ್ನು ನೋಡುವ ರೀತಿಯಲ್ಲಿ ಮಾಡಿದವರು ಯಾರು? ನಮ್ಮ ಕುಡ್ಲದವರು. ಅವರನ್ನು ಎಷ್ಟು ಹೊಗಳಿದರೂ ಸಾಕಾಗೋದಿಲ್ಲ. ನಿಮಗೆಲ್ಲರಿಗೆ ದೇವರು ಗೋಕರ್ಣನಾಥ ಮತ್ತು ಪರಿವಾರ ದೇವರುಗಳು ಒಳ್ಳೆಯದು ಮಾಡಲಿ ಅಂತ ಬಯಸಿ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮನ ಒಂಜಾತಿ ಎಡ್ಡೆಪ್ಪದಂಚು ಕೊಣಪುಣಂದಾಂಡ ಭಜನೆ ಅಂತ ದುಬ್ಬುಣುವತ್ತ ಕೆಲವಿತ್ತು ನಕ್ಲು ಭಜನೆ ದಕ್ಕಲೆಯ ಅಂತ ಒಂಜಿ ಬರೀಕದಿ ಒಂದಿತ್ತೇರು ಇತ್ತೆಜ್ಜಿ ವಿದ್ಯಾವಂತರೈತ ಉಳೈಗೆ ಬತ್ತನ ಹಿಡಿದು ಬೊಕ್ಕ ಭಜನೆಗೆ ಬಲ ಉಂಡು ಒಂದು ಒಂಜಿ 10 ತೋಜ್ಪಾದಕೊಂಡಂಚನ ಕೀರ್ತಿ ಇತ್ತದ ಜೋಕ್ಲೆಗೆ ಸಂದೆ ಭಜನೆ ಸ್ಪರ್ಧೆತ್ತೆ ಭಜನೆದ ಒಟ್ಟಿಗೆ ಕೆಲವಿನ ಮಾತ ಆಯ್ಕೆ ಮಂತದ ಅಕ್ಲು ನಿಕ್ಲೆ ಒಂಜಿ ಲೆಕ್ಕ ಕೊಡ್ತೀರು ಈತಕ್ಕೊಂದು ಎಡ್ಡೆ ಅಂತ. ಅದು ಮಾತೇರನಲ್ಲಿ ಎಡ್ಡೆನೆ ಐಕೆ ದಾಲ ಸಂಶಯಗಳಿಜ್ಜೆ ಭಕ್ತಿದ ಬಗ್ಗೆ ತೆರಿಪಾಡೋದನ್ನ ಭಜನೆ ಹಿಡಿತು ಓಡಾತೆ. ಭಜನೆ ಭಕ್ತಿದ ಒಂಜಿ ರೂಪ. ಈ ಭಕ್ತಿಗೆ ಬೇತೆ ಬೇತೆ ರೂಪಗಳುಂಡು. ಈ ಪ್ರೀತಿ ಇನಿಪಿನವೇ ಅವು ರೂಪಾಂತರ ಆಪಣೆ. ಅವು ದೇವರೆಡೆತ್ತನೆಗೆ ಆ ಪ್ರೀತಿ ಇನಿಪಿನ ರೂಪಾಂತರದ ಭಕ್ತಿ ಅವು ಭಜನೆ ಆಪಣೆ. ಈ ಜೋಕ್ಲು ಎಲ್ಲೆ ನಡತೊಂದು ಪೋಣಗ ನಡಪಾಯರೆ ಕಲ್ಪವಣಿಯರು ಅಪ್ಪೇತ ಅಮ್ಮ ಅಂದಲ ಪನ್ಕ ತೊಂದರೆಜ್ಜಿ ಆ ಅಪ್ಪೆ ದಾನೆ ಮನ್ಪೇರು ಕೇಂಡ ನಮ್ಮನ್ನು ಕೈದಿರ್ತದೆ ನಡಪಾವಣಿ ಕೆಲಸ ಮನ್ಪೇರು ಅಂಚಾದ ಅಮ್ಮನ ಬೂರಂದಲೆ ಕತ್ತು ನೋಡತ್ತ. ನಮ್ಮ ಅಮ್ಮ ಬೂರಂದಲೆ ಕತ್ತು ಓಡತ್ತ. ಅವು ನಮ್ಮ ಕರ್ತವ್ಯ ಯಾವುದು? నేను అమ్మేరుదానే అమ్మేరందు పనిపత్తానమ్మా అమ్మేరుదానే పనిపేరు తరదెర్తు ನಮ್ಮ ಲಕ್ಕು ಉಂತಾವೇರತ್ತ ಅವಾಗ 6ನೇ ತರಗತಿ ತಗ್ಗ ಒಂದು ಲೆಕ್ಕ ನಮ್ಮ ತೂ ಓಡತ್ತ.
ಐನು ಕರ್ಕೇರ ಸಹೋದರರು ಮಂತೊಂದುಲ್ಲೇರು ಎಂದು ಜನಾರ್ದನ ಪೂಜಾರು ಪನ್ನೆ. ವೈದ್ಯರ ಗ್ರಾಮಾಂತರ ಸೇವೆಗೆ ಒತ್ತು ಕೊರಡೊಂದು ಕೆಎಂಸಿ ಕುಡ್ಲದ ಪರ ವಿದ್ಯಾರ್ಥಿ ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿನ ಡಾಕ್ಟರ್ P. ರಘುರಾಮ್ ಪಂತೆರ ಕುಡ್ಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜದ 7ನೇ ವರ್ಷದ ಸಂಭ್ರಮಾಚರಣೆಡ್ ಮಲ್ಲವೆನ್ನರಾದ ಪಾಲ್ದಿತೊಂದು ಪಾತಿರಿಯರು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಕುಡ್ಲದ 7ನೇ ವರ್ಷದ ಸಂಭ್ರಮಾಚರಣೆ ಬೊಕ ಪ್ರಶಸ್ತಿ ಕೊರ್ಪುನ ಲೇಸು ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ನಡೆತಂಡ ಕಾಲೇಜಿದ ಪರ ವಿದ್ಯಾರ್ಥಿ ಬೊಕ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ದ ಅಧಿಕಾರಿ ಪದ್ಮಶ್ರೀ ಬೊಕ ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿನ ಡಾಕ್ಟರ್ P. ರಘುರಾಮ್ ಮಲ್ಲವಿನ್ಯರಾದಿತ್ಯರ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಜತೆ ಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್ಗುರ್ ಕಾರ್ಮಿಡ್ ನಡೆತಿನ ಲೇಸಡ್ ಮಾಹೆ ಹೆಲ್ತ್ ಸೈನ್ಸ್ ವಿಭಾಗದ ಜತೆ ಕುಲಾಧಿಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ವಿನ್ಯರಾದಿತ್ಯರ. ಕುಡ್ಲಾ KMC ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್, ಅಸೋಸಿಯೇಟ್ ಡೀನ್ ಲೈನ್ ಡಾಕ್ಟರ್ ಸುರೇಶ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಶ್ರೀಕಲಾ ಬಾಳಿಗ ಬೊಕ ಡಾಕ್ಟರ್ ಶೀತಲ್ ಉಳ್ಳಾಲ್ ಪಾಲ್ಗೊತ್ತೊಂಡೆರ. ಡಾಕ್ಟರ್ TMA ಪೈ ಪುದರಡ್ ಇಸೇಸ ಪೋಸ್ಟ್ ಕವರ್ ಬಿಡುಗಡೆ ಮಲ್ತೆರ. ಕಾಲೇಜಿದ ಪರ ವಿದ್ಯಾರ್ಥಿ ಡಾಕ್ಟರ್ ರಘುರಾಮಿರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬರೋ ಕಲ್ಪನ ಬಿಡ್ಸೆರೆಗೆ ಬೊಕ ಉಪನ್ಯಾಸಕರಿಗೆ ಪ್ರಶಸ್ತಿ ಪ್ರದಾನ ಮಲ್ತದೆ ಡೆಪ್ಪು ಬೈಕಿಯರ. ಡಾಕ್ಟರ್ ರಘುರಾಮ್ ಪ್ರಾತಿಡ್ದು ವೈದ್ಯೋ ನಾರಾಯಣ ಹರಿಪನ್ಪನ ಸಂಸ್ಕೃತ ಸೂಕ್ತ ದೆಡ್ತಪತದ ವೈದ್ಯರಿನ ನಡವಳಿಕೆ ಈ ಸೂತ್ರಗೂ ಸರಿಯಾದ ಉಪ್ಪೋಡು ನೈತಿಕತೆ ಬೊಕ ಪ್ರಾಮಾಣಿಕತೆ ಉಪ್ಪೋಡು ಗ್ರಾಮಾಂತರ ಸೇವೆಗೆ ಒತ್ತು ಕೊರಡೊಂದು ಪಂಡ್ಯರ. It is also a very pleasant coincidence that precisely 30 years ago, in June 1995, I obtained first place in MS University examinations from Kasturba Medical College, Bangalore. This was the very first turning point in my life, and I can proudly say that there was no looking back thereafter. I would like to emphasize this fact that it is because of them that they laid the foundations in my career, they nurtured my talents, and they gave wings to my dreams, which I could accomplish later on after leaving the portals of this institution. I would like to pay tribute to my revered teacher, Professor C.R. Balal, who was conferred the Lifetime Achievement Award, which is the highest recognition that is conferred by the Association of Surgeons of India during my presidential term at this association in 2020. And the best part is, he mentioned about this in his autobiography and said that this was the highlight of his surgical career. Such a fulfilling moment for me as well. ಸುಹಾಸ್ ಶೆಟ್ಟಿ ಕೇಸ್ ಮಾತ್ರ ಒಂಜರೆ ತಿಂಗಳದ ಬುಲಾಯಿ ನಡೆದಿನ ಮೂಜಿ ಕೇಸಲ್ಲ NIA ತನಿಖೆಯ ಕೊರಡೊಂದು ವಿಧಾನ ಪರಿಷತ್ ಸದಸ್ಯರ ಬೊಕ KPCC ಕಾರ್ಯಗುರು ಡಾಕ್ಟರ್ ಮಂಜುನಾಥ ಭಂಡಾರಿ ಒತ್ತಾಯ ಮಲ್ದೆರ. ಸುಹಾಸ್ ಶೆಟ್ಟಿನ ಕೆರ್ನ ಕೇಸ್ತ ತನಿಖೆನ ಕೇಂದ್ರ ಗೃಹ ಮಂತ್ರಾಲಯ NIAಗೆ ಕೊರನ ಬೆರಿಕೆ ದಕ್ಷಿಣ ಕನ್ನಡ ಜಿಲ್ಲೆ ನಡೆದಿನ ಮೂಜಿ ಕೆರ್ನ ಕೇಸಲ್ಲ NIA ತನಿಖೆ ಕೊರಡೊಂದು ಕಾಂಗ್ರೆಸ್ ಒತ್ತಾಯ ಮಲ್ದಡ.
ಕೆಪಿಸಿಸಿ ಕಾರ್ಯಗುರುಕಾರಿರ್ಬೇಕು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಈ ಬಗೆಟ್ ಪಾತ್ರ ಪಂಡದ ಕೇಂದ್ರ ಗೃಹ ಇಲಾಖೆ ಬಜೆಪ ಕೆನ್ನಿ ಪದವಡು ನಡೆದಿನ ಸುಹಾಸನ ಕೇರ್ನ ಕೇಸನ್ನು ಎನ್ಐಎಗೆ ವಹಿಸಾದಂಡು ಅವೇ ಮಾದರಿಡು ಕುಡುಪುಡು ಏಪ್ರಿಲ್ 27 ಅಷ್ಟಪ್ಪನ್ ಪುನಾಯನ ಕೂಟದ ಕುಲ್ಸೇರ್ದು ಕೆಡ್ದಿತ್ತೇರು ಒಂದು ಆಯ್ಪಕ್ಕ ಬಜೆಪೆ ಕಿನ್ನಿ ಪದವಡು ಮೇ 1 ಸುಹಾಸ್ ಶೆಟ್ಟಿನ ಕೆಡ್ತೇರು ಅವು ಅದು 1 ತಿಂಗಳದಲೈ ಮೇ 27 ಕುರಿಯಾಲ ಕಾಂಬೋಡಿ ಕೈತಲು ಅಬ್ದುಲ್ ರೆಹಮಾನನ್ ಕೆಡ್ತೇರು ಅಂಚಾದ ಈ ಕೆರ್ನ ಕೇಸ್ಲಿನ ತಣಿಕೆಡು ಭೇದ ಬುಡ್ಸಿ ಒಂದು ಮೂಜಿಲ ಒಂಜಿ ಕುಂಜಿ ಪಗೆ ಬೂಟನ ಕೇಸ್ ಅದುಪ್ಪು ಅಂಚ ತೋಜುಂಡು ಅಂಚಾದ ಕೇಂದ್ರ ಸರ್ಕಾರ ಒಂಜಿ ಕಣ್ಣಿಗೆ ಬೆಣ್ಣೆ ಬೊಕ್ಕೊಂಜಿ ಕಣ್ಣಿಗೆ ಸುಣ್ಣಪಾಡಿನ ಬದಲು ಮೂಜಿ ಕೇಸನ್ನ ಎನ್ಐಎ ತನಿಖೆ ಕೊರಡು ಅಂಚಕೊರುಂಡ ಈ ಚಲ್ಲು ಕಾರ್ಯಾಲಯನ ಪಿರವುದ ಸತ್ಯ ಪಿದೈಬರು ಅಪಗ ಇಡೀ ಕರಾವಳಿದ ಕೋಮು ಸಂಘರ್ಷದ ಗುಟ್ಟು ಪಿದೈಬರುಂಡು ನಾಗರಿಕರಿಗ್ಲ ಇಂದೆತ ಪಿರವುದ ಸತ್ಯ ತೆರೆಯುನಲ್ಲಿ ಈ ಕಾರಣಡು ಕೇಂದ್ರ ಸರ್ಕಾರ ಈ ಮೂಜಿ ಕೇಸ್ನ ತನಿಖೆಲ್ಲ ಎನ್ಐಎಗೆ ಒಯ್ಸದು ಕೊರಡೆಂದು ಡಾಕ್ಟರ್ ಮಂಜುನಾಥ ಭಂಡಾರಿ ಒತ್ತಾಯ ಮಲ್ತೆರ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಈ ತಿಂಗಳದ ಮೇ ತಿಂಗಳು 1 ಕೋಟಿ 40 ಲಕ್ಷ ರೂಪಾಯಿ ಪರಕೆದ ದುಡ್ಡು ಪರಕೆದ ಡಬ್ಬಿಡಿತದ ಹೆಚ್ಚ ಪರಕೆ ಬತ್ತಿನೇಟ್ ದಾಖಲೆ ಮಲ್ದಂಡ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಈ ವರ್ಷದ ಮೇ ತಿಂಗಳು 1 ಕೋಟಿ 40 ಲಕ್ಷ ರೂಪಾಯಿ ಪರಕೆದ ದುಡ್ಡು ಪರಕೆದ ಡಬ್ಬಿಡಿತದ ಹೆಚ್ಚ ಪರಕೆ ಬತ್ತಿನೇಟ್ ದಾಖಲೆ ಮಲ್ದಂಡ. ಪರಕೆದ ಡಬ್ಬಿಲೆಡು ಕಾಣಿಕೆ ರೂಪಡು ಒಟ್ಟು ಸೇರಿದ ಪಣವು ಬಂಗಾರ ಪದ್ದೆದ ಒಟ್ಟು ಬೆಲೆ ಒಂದಾದುಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬೊಕ್ಕ ರಾಜ್ಯಡು ಬಾರಿ ಹೆಚ್ಚ ಆದಾಯ ಪ್ರಪಣ ಕ್ಷೇತ್ರ ಕೊಲ್ಲೂರಾದುಂಡು. 2024-25ನೇ ಸಾಲದ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ನಿಚ್ಚಲ 30,000 ಹೆಚ್ಚ ಜನ ಭಕ್ತರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಗೂ ಬೈದಿರಿಂದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಾಬು ಶೆಟ್ಟಿ ಬೊಕ್ಕ ಕಾರ್ಯತ್ವವನ್ನು ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ತೆರಿಪಾದಿರ. ಮೇ ತಿಂಗಳು ಶಾಲೆ ಕಾಲೇಜಿಗೆ ರಜೆ ಎತ್ತಿ ನಡೆದವರ ఒక ಮದಿಮೇಲೆ ಕರಾವಳಿಯಡು ಬಾರಿ ಹೆಚ್ಚ ನಡೆದಿದ್ದು ನಡೆದವರ ಊರು ಪರವೂರ್ಲಿನ ಭಾರಿ ಜನ ಭಕ್ತರು ಕ್ಷೇತ್ರಕ್ಕೆ ಬೈದಿರಂದು ತೆರೆದು ಬೈದಂಡು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.